ಕೊರೋನಾ ವೈರಸ್ ಅನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದ ಆದೇಶದ ಮೇರೆಗೆ ಕಟೀಲು ಯಕ್ಷಗಾನ ಮೇಳದ ತಿರುಗಾಟವನ್ನ ಮುಂದಿನ ಆದೇಶದವರೆಗೆ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಕಟೀಲಿನ ಯಕ್ಷಗಾನ ಮೇಳಗಳು ಕೇವಲ ಮನರಂಜನೆ ಮಾತ್ರವಲ್ಲದೆ ಆರಾಧನೆಯಾಗಿದ್ದು, ಮೇಳಗಳು ತಿರುಗಾಟ ಆರಂಭದ ನಂತರ ಯಕ್ಷಗಾನ ನಿಲ್ಲಬಾರದೆಂಬ ನಂಬಿಕೆ ಕೂಡ ಇದೆ. ಇದು ಕೂಡ ದೇವರ ಪೂಜೆ ಎಂಬುದು ಇಲ್ಲಿಯ ನಂಬಿಕೆ. ಯಕ್ಷಗಾನ ನಿಲುಗಡೆಯಾದರೂ ಎಲ್ಲ ಮೇಳಕಲ ದೇವರುಗಳಿಗೆ ಕಟೀಲಿನಲ್ಲಿ ಅರ್ಚಕರು ತ್ರಿಕಾಲ ಪೂಜೆ ಮಾಡುತ್ತಾರೆ. ದೇವಳದ ರಥಬೀದಿಯಲ್ಲಿ ರಂಗಸ್ಥಳದಲ್ಲಿ ಕಟ್ಟೇಶ ಅಂದ್ರೆ ಬಾಲಗೋಪಾಲ ವೇಷದವರು ಕುಣಿದು ಆರತಿ ಮಾಡುತ್ತಾರೆ. ಅಲ್ಲಿಯವರೆಗಿನ ಸಂಪ್ರದಾಯ ದೇವರ ಪೂಜೆ ಎಂಬ ನಂಬಿಕೆ ಇರೋದ್ರಿಂದ ಮುಂದಿನ ಆದೇಶದವರೆಗೂ ಕಟೀಲಿನಲ್ಲಿ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ದೇವರ ಪೂಜಾ ರೂಪವಾದ ಯಕ್ಷಗಾನವನ್ನ ಮಾತ್ರ ಕಟೀಲು ರಥಬೀದಿಯಲ್ಲಿ ನಿನ್ನೆಯಿಂದ ನಡೆಸಲಾಗಿದೆ. ಸಂಜೆ 7 ಗಂಟೆಗೆ 6 ಮೇಳಗಳ ದೇವರ ಪೂಜೆಯನ್ನ ಬಿಡಾರದಲ್ಲಿಯೇ ನೆರವೇರಿಸಿ ಅಲ್ಲಿಂದ ರಂಗಸ್ಥಳಕ್ಕೆ ಕುಕ್ಕೇಶ ಅಂದ್ರೆ ಕೋಡಂಗಿ ಬಂತು ಸೀಮಿತ ಹಾಡುಗಳ ನಂತರ ಕಟ್ಟೇಶ ಅಂದ್ರೆ ಬಾಲಗೋಪಾಲ ಬಂದು ಕುಣಿದಾಗ 6 ಮೇಳದ ದೇವರು ರಂಗಸ್ಥಳಕ್ಕೆ ಬಂತು. ದೇವರ ಪೂಜೆ ಬಾಲಗೋಪಾಲ ವೇಷದವರು ನೆರವೇರಿಸಿದಂತಹ ನಂತರ ಮೇಳದ ದೇವರ ಪೂಜಾ ವಿಧಿವಿಧಾನಗಳು ಶಾಸ್ತ್ರೋಕ್ತವಾಗಿ ಹಾಗೂ ಸಾಂಪ್ರದಾಯಿಕವಾಗಿ ಮುಕ್ತಾಯವಾಯಿತು. ಅಲ್ಲಿಗೆ ಯಕ್ಷಗಾನ ಮುಗಿಸಿ ದೇವರಿಗೆ ಪಿಡಾರದಲ್ಲಿ ಪುನಃ ಅರ್ಚಕರು ಪೂಜೆ ಮಾಡಿದ ನಂತರ ಇಡೀ ಪ್ರಕ್ರಿಯೆ ಮುಗಿದಿದೆ. ಕಟೀಲು 6 ಮೇಳಗಳು ಹೊರಡುವ ಮತ್ತು ಮೇಳ ಒಳಗಾಗುವ ಸಂದರ್ಭ ರಥಬೀದಿಯ 6 ರಂಗಸ್ಥಳದಲ್ಲಿ ದೇವರು ಬರುವಂತಹ ಸಂಪ್ರದಾಯವಿದ್ದು, ಅಷ್ಟಮಿಯ ಆಟದ ದಿನ 6 ಮೇಳದ ದೇವರು ಒಂದೇ ರಂಗಸ್ಥಳಕ್ಕೆ ಬರುವಂತಹ ಸಂಪ್ರದಾಯವಿದ್ದು, ವರ್ಷಕ್ಕೆ ಒಂದೇ ಬಾರಿ ನಡೆಯುತ್ತೆ. ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ತಿರುಗಾಟ ರದ್ದಾದ ಕಾರಣ ಒಂದೇ ರಂಗಸ್ಥಳದಲ್ಲಿ 6 ಮೇಳಗಳ ದೇವರನ್ನ ಕಾಣಬಹುದಾಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಕಟೀಲು ದೇವಳದಲ್ಲಿ ಎಲ್ಲಾ ಸೇವೆಗಳು ರದ್ದಾಗಿದ್ದು, ದೇವಳಕ್ಕೆ ಬೆರಳೆಣಿಕೆಯ ಭಕ್ತರು ಭೇಟಿ ನೀಡುತ್ತಾ ಇದ್ದು, ದೇವರ ದರ್ಶನ ಬಿಟ್ಟು ಎಲ್ಲ ವ್ಯವಸ್ಥೆಗಳು ನಿಲ್ಲಿಸಲಾಗಿದೆ. ದೇವಳಕ್ಕೆ ಬುಧವಾರ ಅಂದ್ರೆ ನಿನ್ನೆ ದುಬೈನಿಂದ ಬಂದಂತಹ ಕುಟುಂಬವೊಂದನ್ನ ಪೊಲೀಸರು ವಾಪಸ್ ಕರೆಸಿದ್ದಾರೆ. ದುಬೈಯಿಂದ ಭಾರತಕ್ಕೆ ಬಂದವರನ್ನ 14 ದಿನ ತೀವ್ರ ನಿಗಾದಲ್ಲಿ ಇರಿಸಬೇಕಾಗಿದ್ದು, ದುಬೈಯಿಂದ ಜಿಲ್ಲೆಗೆ ಆಗಮಿಸಿದಂತಹ ಮಂಗಳವಾರ ವ್ಯಕ್ತಿಯೋರ್ವರನ್ನ ತಪಾಸಣೆ ನಡೆಸಲಾಗಿದ್ದು, ಕೊರೋನಾ ತಪಾಸಣೆಯಲ್ಲಿ ನೆಗೆಟಿವ್ ಬಂದಿದ್ದು, ಆದರೆ ಹೊರಗಡೆ ತಿರುಗಾಟ ನಡೆಸದಂತೆ ವೈದ್ಯರು ಸೂಚಿಸಿದ್ದಾರೆ. ಆದರೆ ಕುಟುಂಬದೊಂದಿಗೆ ಕಟೀಲಿಗೆ ಆಗಮಿಸಿದ ಅವರು ದೇವರ ದರ್ಶನವನ್ನ ಪಡೆದು ಪರಿಸರದಲ್ಲಿ ತಿರುಗಾಟ ನಡೆಸಿದ್ದಾರೆ. ಮಾಹಿತಿ ಪಡೆದಂತಹ ಬಜಪೆ ಪೊಲೀಸರು ದೇವಳಕ್ಕೆ ಬಂದು ಅವರನ್ನ ವಾಪಸ್ಸು ಕರೆದುಕೊಂಡು ಹೋದ ಘಟನೆ ಕೂಡ ನಡೆದಿದೆ. ಇನ್ನು ಕೆನಿಗೋಳಿಯ ತಾಮಸ್ಕಟ್ಟೆಯಲ್ಲಿ ವಿದೇಶದಿಂದ 2 ವಾರದ ಹಿಂದೆ ಬಂದಂತಹ ವ್ಯಕ್ತಿಯೋರ್ವರಿಗೆ ಕೊರೋನಾದ 2 ಲಕ್ಷಣಗಳು ಗೋಚರಿಸಿದ್ದು, ತಪಾಸಣೆಗಾಗಿ ಮಂಗಳೂರಿಗೆ ಕರೆದುಕೊಂಡು ಹೋಗಲಾಗಿದೆ.